ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 30ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 29. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಈ ಸುವಾರ್ತೆಯನ್ನು ಆಲಿಸುವಂತೆ, ಗ್ರಹಿಸುವಂತೆ ನಿಮ್ಮ ಸ್ವರ್ಗೀಯ ವರದಾನವಾದ ಪರಿಶುದ್ಧಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಜೀವನ ನವೀಕೃತಗೊಳಿಸಿ ನಿಮಗಾಗಿ ಬಾಳುವ ವರವನ್ನು ಕರುಣಿಸಿರಿ. ನಮಗೆ ಸೌಖ್ಯವನ್ನು ಕರುಣಿಸಿರಿ ಮತ್ತು ನಮ್ಮ ನಿತ್ಯ ಜೀವದೆಡೆಗೆ ನಾವು ಮಾಡುವ ಈ ಪಯಣದಲ್ಲಿ ನಮಗೆ ಈ ಸುವಾರ್ತೆ ಸಹಾಯಕವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ವಿಮೋಚನಾ ಕಾಂಡದಿಂದ ವಾಚನ, ಅಧ್ಯಾಯ 22, ವಾಕ್ಯಗಳು 21ರಿಂದ 27. ಎಕ್ಸೋಡಸ್ ಚಾಪ್ಟರ್ 22 ವರ್ಸಸ್ 21 to 27. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಪರದೇಶಿಯನಿಗೆ ಅನ್ಯಾಯ ಮಾಡಬಾರದು, ಅವನನ್ನು ಪೀಡಿಸಬಾರದು. ನೀವು ಕೂಡ ಈಜಿಪ್ಟಿನಲ್ಲಿ ಪರದೇಶಿಯರಾಗಿದ್ದಿರಲ್ಲವೇ? ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆಯಿಡುವರು. ಆ ಮೊರೆಗೆ ನಾನು ಕಿವಿಗೊಡದೆ ಇರೆನೆಂಬುದು ನಿಮಗೆ ತಿಳಿದಿರಲಿ. ನಾನು ಕೋಪಗೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ಕಾಣಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು. ನೀನು ಒಬ್ಬನ ಕಂಬಳಿಯನ್ನು ಅಡವು ಇಟ್ಟುಕೊಂಡರೆ ಸೂರ್ಯನು ಮುಳುಗುವಷ್ಟರಲ್ಲಿ ಅದನ್ನು ಹಿಂದಕ್ಕೆ ಕೊಡು, ಏಕೆಂದರೆ ಅವನಿಗಿರುವ ಹೊದಿಕೆ ಅದೊಂದೇ, ಅದನ್ನೇ ಮೈಗೆ ಸುತ್ತಿಕೊಳ್ಳಬೇಕು, ಬೇರೆ ಯಾವುದನ್ನೂ ಹೊದ್ದುಕೊಂಡು ಮಲಗಾನು. ಅವನು ನನಗೆ ಮೊರೆಯಿಟ್ಟರೆ ಕಿವಿಗೊಡುವೆನು, ಏಕೆಂದರೆ ನಾನು ದಯಾಮಯನು. ಕೀರ್ತನೆ 18 ಶ್ಲೋಕ. ಪ್ರಭುವೇ, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ, ನೀನೇ ನನ್ನ ಬಲವು, ನನಗಿದೆ ನಿನ್ನಲ್ಲೇ ಒಲವು. ಪ್ರಭುವೇ ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ. ಆತ ನನಗೆ ಗುರಾಣಿ, ಗಿರಿ, ರಕ್ಷಣಾಶೃಂಗ. ಪ್ರಭು ಸ್ತುತಿಯಾರ್ಹನು, ಶತ್ರುಗಳಿಂದ ಕಾಪಾಡುವನು. ನಾನವನಿಗೆ ಮೊರೆ ಇಡಲು. ಪ್ರಭುವೇ, ನನಗಿದೆ ನಿನ್ನಲ್ಲೇ ಒಲವು. ನನ್ನುದ್ಧಾರಕನಾದ ದೇವನಿಗೆ ಸ್ತುತಿ ಸ್ತೋತ್ರವು. ನನ್ನ ರಕ್ಷಿಸುವ ದೇವರಿಗೆ ಜಯಕಾರವು. ತಾನೇ ನೇಮಿಸಿದ ಅರಸನಿಗೆ ಆತ ನೀವನು ವಿಶೇಷ ರಕ್ಷಣೆ. ಅನುಗ್ರಹಿಸುವನಾತ ಅನಂತಾನಂದ ಕೃಪೆ. ತಾನಭಿಷೇಕಿಸಿದ ದಾವೀದನಿಗೆ, ಆತನ ಸಂತತಿಗೆ. ಪ್ರಭುವೇ, ನನಗಿದೆ ನಿನ್ನಲ್ಲೇ ಒಲವು. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 1, ವಾಕ್ಯಗಳು 6ರಿಂದ 10. St. Paul's letter to the Thessalonians, first letter, chapter 1, verses 5 to 10. ಸಹೋದರರೇ, ನಾವು ನಿಮ್ಮ ನಡುವೆ ಇದ್ದಾಗ ನಿಮಗೋಸ್ಕರ ಹೇಗೆ ವರ್ತಿಸಿದೆವು ಎಂದು ನೀವೇ ಬಲ್ಲಿರಿ. ನೀವು ನಮ್ಮನ್ನು ಹಾಗೂ ಪ್ರಭು ಯೇಸುವನ್ನು ಅನುಸರಿಸುವವರಾದಿರಿ. ಇದರಿಂದ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿ ಬಂದರೂ ಪವಿತ್ರಾತ್ಮ ಪ್ರೇರಿತ ಆನಂದದಿಂದ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಹೀಗೆ ಮಕೆದೋನಿಯ ಹಾಗೂ ಅಕಾಯ ಪ್ರಾಂತ್ಯದ ಕ್ರೈಸ್ತ ವಿಶ್ವಾಸಿಗಳಿಗೆ ನೀವು ಆದರ್ಶಪ್ರಾಯರಾದಿರಿ. ಪ್ರಭುವಿನ ಶುಭ ಸಂದೇಶ ನಿಮ್ಮಿಂದಲೇ ಘೋಷಿತವಾಯಿತು. ದೇವರಲ್ಲಿ ನೀವಿಟ್ಟಿರುವ ವಿಶ್ವಾಸ ಮಕೆದೋನಿಯ ಮತ್ತು ಅಕಾಯದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆಯಲ್ಲೂ ಪ್ರಸರಿಸಿತು. ಈ ನಿಮ್ಮ ವಿಶ್ವಾಸವನ್ನು ಕುರಿತು ನಾವು ಹೇಳಬೇಕಾದುದು ಏನೂ ಇಲ್ಲ. ಅಲ್ಲಿಯ ಜನರೇ ಹೇಳುತ್ತಾರೆ, ನಾವು ನಿಮ್ಮಲ್ಲಿಗೆ ಬಂದಾಗ
ನೀವು ನಮ್ಮನ್ನು ಹೇಗೆ ಸ್ವಾಗತಿಸಿದಿರಿ? ವಿಗ್ರಹಗಳನ್ನು ತೊರೆದು ಸತ್ಯ ಹಾಗೂ ಜೀವ ಸ್ವರೂಪರಾದ ದೇವರ ಕಡೆಗೆ ಹೇಗೆ ಅಭಿಮುಖರಾದಿರಿ? ಸಾವಿನಿಂದ ಜೀವಕ್ಕೆ ಎಬ್ಬಿಸಲಾದ ದೇವರ ಪುತ್ರ ಯೇಸು ಸ್ವರ್ಗದಿಂದ ಪುನರಾಗಮಿಸುವುದನ್ನು ನೀವು ಹೇಗೆ ಎದುರು ನೋಡುತ್ತಿದ್ದೀರಿ ಎಂಬುದನ್ನು ಆ ಜನರೇ ಹೇಳುತ್ತಾರೆ. ಈ ಯೇಸುವೇ ಮುಂದೆ ಬರಲಿರುವ ದೈವ ಕೋಪದಿಂದ ನಮ್ಮನ್ನು ಪಾರು ಮಾಡುವವರು. ಘೋಷಣೆ: ಅಲ್ಲೆಲೂಯ, ಅಲ್ಲೆಲೂಯ. ದಿವ್ಯವಾಣಿ ಮನುಷ್ಯ ಆದರೂ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಲ್ಲೆಲೂಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಸದ್ದುಕಾಯರನ್ನು ಸದ್ದೆತ್ತದಂತೆ ಮಾಡಿದರೆಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿತು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು: ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿಹೊಂದುವ ಎರಡನೆಯ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಇಂದು ನಮಗೆ ಹೇಳುವ ಮಾತು, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ. ನೋಡಿ, ನಮ್ಮ ಎಲ್ಲ ಈ ಧರ್ಮಶಾಸ್ತ್ರ ಹೊಂದಿಕೊಂಡಿರುವುದು ಅಥವಾ ನಿಂತುಕೊಂಡಿರುವುದು ದೇವರ ಪ್ರೀತಿ, ಪರರ ಪ್ರೀತಿ. ಪ್ರವಾದಿಗಳ ಪ್ರವಚನವೂ ನಿಂತುಕೊಂಡಿರುವುದು ದೇವರ ಪ್ರೀತಿ, ಪರರ ಪ್ರೀತಿ. ಯಾವಾಗ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕಾದ್ರೆ, ಈ ದಿನಗಳಲ್ಲಿ ಅನೇಕ ಸಾಮತಿಗಳನ್ನು ಭಾನುವಾರದ ದಿನಗಳಲ್ಲಿ ನೀವು ಆಲಿಸುತ್ತಾ ಇದ್ದೀರಿ. ಸ್ವರ್ಗ ಸಾಮ್ರಾಜ್ಯ ಹೇಗಿರುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ನುಡಿಯುತ್ತಾರೆ. ಇಲ್ಲಿ ನಾವು ನೋಡ್ತೀವಿ, ಇದಕ್ಕೆ ಆಧಾರ ಏನು? ವಾಟ್ ಈಸ್ ದ ಬೇಸ್ ಟು ಅಟೈನ್ ದ ಕಿಂಗ್ಡಮ್ ಆಫ್ ಗಾಡ್? ನಾವು ದೊಡ್ಡ ದೊಡ್ಡ ಮೇಧಾವಿಗಳಾಗಬೇಕಾಗಿಲ್ಲ ಯೇಸುವಿನ ಸುವಾರ್ತೆಯನ್ನು ಗ್ರಹಿಸಲು. ಯೇಸುವಿನ ಮಾತನ್ನು ನಾವದನ್ನು ಆಲಿಸುವಾಗ ಆ ಪವಿತ್ರಾತ್ಮರು ನಮಗೆ ಪ್ರೇರಣೆ ಕೊಡ್ತಾರೆ, ಅಂಗೀಕರಿಸುವ ಶಕ್ತಿ ಕೊಡ್ತಾರೆ ಮತ್ತು ವಿಶ್ವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸುತ್ತಾರೆ. ಆದ್ದರಿಂದ ಸಮಸ್ತ ಧರ್ಮಶಾಸ್ತ್ರಕ್ಕೂ ಮತ್ತು ಪ್ರವಚನಕ್ಕೂ ಆಧಾರ ಈ ಎರಡು ಆಜ್ಞೆಗಳು. ಒಂದು ದೇವರ ಪ್ರೀತಿ, ಒಂದು ಪರರ ಪ್ರೀತಿ. ಇವತ್ತು ನಮಗೂ ಕೂಡ, ನಾವು ಯಾರು ದ್ವೀಪಗಳಲ್ಲ. ನಮ್ಮ ಜೀವನದಲ್ಲಿ ನಾವು ದೇವರನ್ನು ಪ್ರೀತಿಸುತ್ತೀವಿ ನಿಜ, ಆದರೆ ಆ ಪ್ರೀತಿ ಸಂಪೂರ್ಣವಾಗಬೇಕಾದ್ರೆ ನಮ್ಮ ಪರರನ್ನು ನಾವು ಪ್ರೀತಿಸಬೇಕು. ಯಾವಾಗ ಶಾಸ್ತ್ರಜ್ಞ ಯೇಸು ಹತ್ರ ಕೇಳ್ತಾನೆ, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅವನಿಗೆ ತಿಳಿದಿತ್ತು, ದೇವರು 10 ಆಜ್ಞೆಗಳನ್ನು ಕೊಟ್ಟಿದ್ದರು. ನಿಜವಾದ ಏಕದೇವರನ್ನು ಆರಾಧಿಸು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ, ಸಬ್ಬತ್ ದಿನವನ್ನು ಅಥವಾ ಭಾನುವಾರ ದಿನಗಳನ್ನು ಪವಿತ್ರವಾಗಿ ಆಚರಿಸು, ತಂದೆ ತಾಯಿಗಳನ್ನು ಗೌರವಿಸು, ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳಬೇಡ, ಹುಸಿಯ ನುಡಿಯಲು ಬೇಡ. ಇದೆಲ್ಲ ಆಜ್ಞೆಗಳು. ಪರರ ಸ್ತ್ರೀಯನ್ನು ಬಯಸಬೇಡ, ಪರರ ವಸ್ತುಗಳನ್ನು ಬಯಸಬೇಡ. ಇದೆಲ್ಲ ಆಜ್ಞೆಗಳು. ದೇವರು ನಮಗೆ ಈ ದಶಾಜ್ಞೆಗಳನ್ನು ಕೊಟ್ಟು, ತದನಂತರ ಅನೇಕ ಈ ದಶಾಜ್ಞೆಗಳ ಜೊತೆ ಸೇರಿ ಅನೇಕ ನಿಯಮಗಳು ಪವಿತ್ರ ಗ್ರಂಥದಲ್ಲಿ ಇದ್ದವು. ಈ ಧರ್ಮಶಾಸ್ತ್ರಜ್ಞ ಬಂದವನು, ಆತ ಧರ್ಮೋಪದೇಶಕ, ಆತನಿಗೆ ಧರ್ಮೋಪದೇಶ ತಿಳಿದಿತ್ತು. ಅದಕ್ಕಾಗಿ ಆತ ಯೇಸು ಹತ್ರ ಕೇಳ್ತಾನೆ, ಯಾವುದು ಪ್ರಮುಖವಾದ ಆಜ್ಞೆ ನಿಮ್ಮ ಪ್ರಕಾರ? ಅವಾಗ ಯೇಸು ಈ ಸಮರೈಸಸ್ ಅಂದರೆ ಎಲ್ಲವನ್ನು ಸಾರಾಂಶ ರೂಪದಲ್ಲಿ ಹೇಳ್ತಾ ಇದ್ದಾರೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಅದರಲ್ಲೂ ದೇವರನ್ನು ಹೇಗೆ ಪ್ರೀತಿಸಬೇಕು, ಹೌ ಟು ಲವ್ ಗಾಡ್, ಅದನ್ನು ಕೂಡ ಹೇಳ್ತಾರೆ. ನಿನ್ನ ಸರ್ವೇಶ್ವರನಾದ ದೇವರನ್ನು, ಯು ಆರ್ ಕ್ರಿಯೇಟರ್, ನಿನ್ನನ್ನು ರಕ್ಷಿಸಿದ
ರಚಿಸಿದ, ಸೃಷ್ಟಿಸಿದ ಇರಬಹುದು. ಆ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಅರ್ಧಂಬರ್ಧ ಅಲ್ಲ. ನಾವು ಅರ್ಧಂಬರ್ಧ ಕೆಲಸ ಮಾಡಿದರೆ ಯಾರು ನಮ್ಮನ್ನು ಮೆಚ್ಚುವುದಿಲ್ಲ. ನಾನು ದೇವರಲ್ಲಿ 2 ದೋಣಿಯಲ್ಲಿ ನಾನು ಕಾಲಿಡಲಾಗುವುದಿಲ್ಲ. ಸರ್ವೇಶ್ವರನು, ಬೈಬಲ್ ಗ್ರಂಥ ಹೇಳುತ್ತೆ, ಸರ್ವೇಶ್ವರ ದೇವರು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ದೇವರು ನಮಗೆ ರಕ್ಷಕ ಯೇಸುವನ್ನು ಕಳುಹಿಸುತ್ತಾರೆ, ಪರಿಶುದ್ಧಾತ್ಮರನ್ನು ಕಳುಹಿಸಿದ್ದಾರೆ. ಆ ಸರ್ವೇಶ್ವರನಾದ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸು, ಪೂರ್ಣ ಆತ್ಮದಿಂದ ಪ್ರೀತಿಸು, ಪೂರ್ಣ ಮನಸ್ಸಿನಿಂದ ಪ್ರೀತಿಸು. ಆ ದೇವರನ್ನು ನೀನು ಪ್ರೀತಿಸುವಾಗ ನೀನು ಆಶೀರ್ವಾದ ಹೊಂದುತ್ತೀಯ. ಆ ಆಶೀರ್ವಾದವೇ ನಿನಗೆ ಬಲವಾಗಿರುತ್ತದೆ, ಹಿಂಬಲ ಮುಂಬಲವಾಗಿರುತ್ತದೆ. ಮತ್ತು ನಿನ್ನನ್ನು ನೀನು ಪ್ರೀತಿಸಿದಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ದೇವರನ್ನು ಪ್ರೀತಿಸು, ನೀನು ನಿನ್ನನ್ನು ಪ್ರೀತಿಸುವಂತೆ ನೆರೆಯವರನ್ನು ಪ್ರೀತಿಸು. ಪ್ರೀತಿಯೇ ಸಮಸ್ತವನ್ನು ಐಕ್ಯಗೊಳಿಸುವ ಬಂಧ. ಪ್ರೀತಿಸದೇ ಇದ್ದರೆ ಆ ಜೀವನವಲ್ಲ. ಅದಕ್ಕಾಗಿ 1ನೇ ವಚನದಲ್ಲಿ ಈ ನೆರೆಯವನ ಪ್ರೀತಿ ಹೇಗಿರಬೇಕು ಎಂಬುದಾಗಿ ದೇವರು ತೋರಿಸಿಕೊಡ್ತಾರೆ. ನೀವು ವಿಧವೆಯರನ್ನಾಗಲಿ ದಿಕ್ಕಿಲ್ಲದವನ್ನವರಾಗಲಿ ಬಾಧಿಸಬಾರದು. ಅನೇಕರಿಗೂ ಒಂದು ಅಭ್ಯಾಸ ಇದೆ, ಬಾಧಿಸುವುದು, ಹಿಂಸಿಸುವುದು. ಯಾರನ್ನು ನಾವು ವಾಯ್ಲೆನ್ಸ್, ಗಾಡ್ ನೆವರ್ ಪ್ರೊಪೋಗೇಟ್ಸ್ ವಾಯ್ಲೆನ್ಸ್. ಯಾವುದೇ ಧರ್ಮವಾಗಲಿ ಅಥವಾ ದೇವರಾಗಲಿ ಈ ಹಿಂಸೆಯನ್ನು ಮಾಡಿ ಅಂತ ಕರೆ ನೀಡುವುದಿಲ್ಲ. ಬದಲಾಗಿ ಮಾನವೀಯ ಮೌಲ್ಯಗಳಲ್ಲಿ ದೇವರ ಮೌಲ್ಯಗಳನ್ನು ಅಳವಡಿಸಿ ದೇವರ ಮಕ್ಕಳಾಗಿ ಜೀವಿಸಿ. ದೇವರ ಧರ್ಮವೇ ಮಾನವ ಧರ್ಮ ಅಂತೀವಿ. ಅಂದರೆ ಅರ್ಥ ಏನು? ದೇವರನ್ನು ಪ್ರೀತಿಸು, ನಿನ್ನನ್ನು ಪ್ರೀತಿಸುವಂತೆ ನೆರೆಯವರನ್ನು ಪ್ರೀತಿಸು. ಯಾವಾಗ ನಿನ್ನಲ್ಲಿ ಸಹಿಷ್ಣುತೆ ಇದೆ, ಯಾವಾಗ ನಿನ್ನಲ್ಲಿ ಸಹೋದರತ್ವ ಎಂಬ ಭ್ರಾತೃತ್ವದ ಆ ಅರಿವು ಇದೆ, ನೀನು ಜಯ ಹೊಂದುವೆ. ಅದಕ್ಕಾಗಿ ಯೇಸುಸ್ವಾಮಿ ಅಥವಾ ಸರ್ವೇಶ್ವರ ದೇವರು ಹೇಳ್ತಾರೆ, ಪರದೇಶಿಯರಿಗೆ ಅನ್ಯಾಯ ಮಾಡಬಾರದು, ಅವರನ್ನು ಪೀಡಿಸಬಾರದು. ಏಕೆಂದರೆ ಒಂದು ದಿನ ನೀವು ನೆನಪಿನಲ್ಲಿಟ್ಕೊಳ್ಳಿ, ನೀವು ಪರದೇಶಿಯರಾಗಿದ್ದೀರಿ, ಈಜಿಪ್ಟಿನ ಆ ಊರಿನಲ್ಲಿ ಇದ್ದೀರಿ. ಆದ್ದರಿಂದ ನೀವು ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ವಿಧವೆಯರನ್ನಾಗಲಿ ಇಂಥವರನ್ನು ಬಾಧಿಸಿದರೆ ಅವರು ಮೊರೆ ಇಡುವರು. ಏಕೆಂದರೆ ಅವರು ಮೊರೆ ಇಡುವಾಗ ನಾನು ಕೇಳಬೇಕು. ಏಕೆಂದರೆ ಬಡವರ, ದೀನನ, ನಿರ್ಗತಿಕರ ಮೊರೆಯನ್ನು ದೇವರು ಆಲಿಸುವರು. ಆದ್ದರಿಂದ ನಾವು ಪ್ರತಿನಿತ್ಯ ಮಾಡುವ ಪ್ರಾರ್ಥನೆಗೆ ಶಕ್ತಿ ಇದೆ. ಕುಟುಂಬ ಪ್ರಾರ್ಥನೆ ಇರಬಹುದು, ಸಮೂಹ ಪ್ರಾರ್ಥನೆ ಇರಬಹುದು. ಆದ್ದರಿಂದ ದೇವರು ಆ ಮೊರೆಯನ್ನು ಆಲಿಸುತ್ತಾರೆ. ಕಾರಣ ದೇವರು ದಯಾಮಯರು. ಅದಕ್ಕೆ ಬಡ ನಿರ್ಗತಿಕನಿಗೆ ಸಾಲ ಕೊಡುವಾಗಲೂ ಕೂಡ ಅಥವಾ ಅವನ ಅಡವಿಟ್ಟಾಗಲೂ ಕೂಡ ಅವನ ಮೇಲೆ ಕರುಣೆ ತೋರಿಸು. ಏಕೆ? ದೇವರು ನಿನಗೆ ಕರುಣೆ ತೋರಿಸಿದ್ದಾರಲ್ಲ. ಆದ್ದರಿಂದ ಶ್ರೇಷ್ಠವಾದ ದಾನ ಕರುಣೆ, ಆ ಕಂಪ್ಯಾಷನೇಟ್ ಹಾರ್ಟ್, ಅದು ಶ್ರೇಷ್ಠವಾದ ಆಶೀರ್ವಾದ ನಿಧಿ ಅನ್ಬಹುದು. ಅದನ್ನೇ ಕೀರ್ತನೆಯಲ್ಲಿ ನಾವು ಆಲಿಸುತ್ತೆ, ಪ್ರಭುವೇ ನನಗಿದೆ ನಿನ್ನಲ್ಲೇ ಒಲವು, ಏಕೆಂದರೆ ನೀನೇ ನನ್ನ ಬಲವು, ನನ್ನ ಉದ್ಧಾರಕನಿಗೆ ನಿನಗೆ ಸ್ತುತಿ ಸ್ತೋತ್ರವು. 2ನೇ ವಚನದಲ್ಲಿ ನಾವು ಆಲಿಸಿದೆವು, ನೀವು ವಿಗ್ರಹಗಳನ್ನು ತೊರೆದು ಸತ್ಯ ದೇವರ ಕಡೆಗೆ ಅಭಿಮುಖರಾಗಿದ್ದೀರಿ, ದೇವರ ಪುತ್ರರನ್ನು ಎದುರು ನೋಡುವವರಾಗಿದ್ದೀರಿ. ಅಂದರೆ ಸಂತ ಪೌಲರು ಅವರಿಗೆ ತಿಳಿಸುತ್ತಾರೆ, ಸರ್ವೇಶ್ವರನಾದ ದೇವರು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಭು ಯೇಸುವನ್ನು ಈ ಲೋಕಕ್ಕೆ ಕರುಣಿಸಿದರು. ಅದು ಅವರ ಕರುಣೆ, ಅವರ ದಯೆ. ಆದ್ದರಿಂದ ಆ ಪ್ರಭು ಯೇಸುವಿನಲ್ಲಿ ನಮಗೆ ಸಂರಕ್ಷಣೆ ಇದೆ. ನಾವು ಬೇಡವಾದ ನಿರರ್ಥಕ ಕಾರ್ಯಗಳಲ್ಲಿ ಬಿದ್ದು ಹೋಗಬಾರದು ಮತ್ತು ಅಜ್ಞಾನದಲ್ಲಿ ನಮ್ಮ ಜೀವನವನ್ನು ನಾಶ ಮಾಡಬಾರದು. ನಾವು ಸುಜ್ಞಾನವನ್ನು ಈ ದೇವರ ವಾಕ್ಯದ ಆಧಾರದ ಮೇಲೆ ಪಡೆದು ಪ್ರಭು ಯೇಸುವೇ ನಮ್ಮ ರಕ್ಷಕ, ಏಕೆಂದರೆ ಪಾಪಗಳನ್ನು ಪರಿಹಾರ ಮಾಡಲು, ವಿಮೋಚನೆ ಮಾಡಲು ದೇವರು ಕಳುಹಿಸಿದ ದೇವರ ಪ್ರೀತಿಯೇ ಪ್ರಭು ಯೇಸು. ಆದ್ದರಿಂದ ಅವರು ನಮಗೆ ದೈವ ಕೋಪದಿಂದ ಪಾರು ಮಾಡುವರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ದಯಾಮಯ ದೇವರು, ಪ್ರೀತಿ ಸ್ವರೂಪಿ ದೇವರು. ಆ ದೇವರ ಮಕ್ಕಳಾಗಿ ನಾವು ಬಾಳುವಾಗ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮನಿಂದ ದೇವರನ್ನು ಪ್ರೀತಿಸೋಣ. ಯಾರ ಮೇಲೂ ನಾವು ಕೋಪ ಇಟ್ಕೊಳ್ಳೋದು ಬೇಡ. ಯಾವ ಜಾತಿ, ಧರ್ಮ, ಮತ, ಭಾಷೆ ಅಥವಾ ಜನಾಂಗದ ಮೇಲೂ, ಯಾವ ವ್ಯಕ್ತಿಯ ಮೇಲೂ, ಪ್ರತಿಯೊಬ್ಬರಲ್ಲೂ ಪರಿಶುದ್ಧಾತ್ಮ ತುಂಬುವುದಕ್ಕಾಗಿ ಪ್ರಾರ್ಥಿಸೋಣ. ವಿಶ್ವ ಶಾಂತಿಯ ತಾಣವಾಗಲಿ. ಮಾತ್ರವಲ್ಲ, ಕೆಲವೇ ವರುಷದ ಈ ಬದುಕು ಹರುಷದ ಬದುಕಾಗಿ ಬದಲಾಗಿ ನಾವು ಪ್ರಭುವಿಗೆ ಸಾಕ್ಷಿಗಳಾಗಿ ಆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುವ ಭಾಗ್ಯ ಪ್ರಭು ನಮಗೆ ಇಂದಿನ ಸ್ವಾರ್ಥೆಯ ಆಧಾರದ ಮೇಲೆ ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ,
ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಸಾರಿದ ಈ ಸುವಾರ್ತೆ ನಿರರ್ಥಕವಾಗಿ ಹಿಂದಿರುಗುವುದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಪರಿವರ್ತನೆಯನ್ನು ತರಲಿ. ಪ್ರತಿಯೊಂದು ಮಾನವನ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಅಧಿಕರಿಸಲಿ. ದ್ವೇಷದ ಆತ್ಮ, ಅಂಧಕಾರದ ಆತ್ಮ, ಮತಾಂಧತೆಯ ಆತ್ಮ, ಸುಳ್ಳಿನ ಆತ್ಮ, ಮೋಸದ ವಂಚನೆಯ ಆತ್ಮ, ಕಾಮದ ಆತ್ಮ ಅಥವಾ ಯಾವುದೇ ಥರದ ಕುಯುಕ್ತಿ ಕುತಂತ್ರಗಳನ್ನು ಮಾಡುವ ಆತ್ಮ, ಕ್ರಿಮಿನಾಲಜಿಯ ಆತ್ಮ ಯೇಸುವೆ ಬಿಟ್ಟು ಹೋಗಲಿ. ಎಲ್ಲ ರೋಗ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಯೇಸುವಿನ ಕರುಣೆ ಕೃಪೆ ದಯೆ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ಯೇಸು ನಾಮದಲ್ಲಿ ಜಯ ಸಿಗಲಿ. ಟಚ್ ಅನಾಯಿಂಟ್ ಈವ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ನಿಮ್ಮ ಸೋಷಿಯಲ್ ನೆಟ್ವರ್ಕ್, ಸಾಮಾಜಿಕ ಜಾಲತಾಣದಲ್ಲಿ ಮುಂದೆ ಮಾಡಿರಿ. ಆಮೇನ್.